ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕೊರೋನಾ ಇಡೀ ವಿಶ್ವದಾದ್ಯಂತ ಮರಣ ಮೃದಂಗವನ್ನ ಬಾರಿಸ್ತಾ ಇರುವಂತಹ ಒಂದು ವೈರಸ್ ಅಂತಲೇ ಹೇಳ್ಬೋದು. ಹಾಗಾದ್ರೆ ಈ ಕೊರೋನಾ ವೈರಸ್ಗೆ ಚಿಕಿತ್ಸೆಗಳೇ ಇಲ್ವಾ, ಅಥವಾ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆಗಳಿದೆಯಾ? ಇದರ ಲಕ್ಷಣಗಳೇನು, ಇದನ್ನ ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ಇದರ ಮುಂಜಾಗ್ರತಾ ಕ್ರಮಗಳೇನು, ಇವೆಲ್ಲದನ್ನ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸ್ವಸ್ಥ ವೃತ್ತ ಡಿಪಾರ್ಟ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶುಭಶ್ರೀ ಬಿ ಅವರು ಇದ್ದಾರೆ. ಬನ್ನಿ ಅವರ ಹತ್ರ ಈ ಒಂದು ಕೊರೋನಾ ವೈರಸ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಎಸ್, ಕೊರೋನಾ ಇಡೀ ವಿಶ್ವದಾದ್ಯಂತ ಒಂದು ಏನು ಭಯಭೀತರನ್ನಾಗಿಸಿದೆ ಜನರನ್ನ. ಸೊ ಕೊರೋನಾ ಅಂದ್ರೆ ಏನು ಆಯುರ್ವೇದದಲ್ಲಿ ಅನ್ನುವಂಥದ್ದು ಡಾಕ್ಟರ್? ಈಗ ಕೊರೋನಾ ಡಿಸೀಸ್ ಅಥವಾ ಕೋವಿಡ್-19 ಇದೊಂದು ಈಗ ಒಂದು ಕರೆಂಟ್ ಅಫೇರ್ ಅಲ್ಲಿ ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿದೆ ಅಥವಾ ಪ್ರಚಲಿತ ವಿದ್ಯಮಾನ. ಇದನ್ನು ಆಯುರ್ವೇದಕ್ಕಿಂತ ಮೊದಲು ಕೊರೋನಾ ವೈರಸ್ ಅಥವಾ ಕೋವಿಡ್-19 ಅಂದರೆ ಏನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಬಗ್ಗೆ ಈಗ ಸಾಕಷ್ಟು ಮಾಹಿತಿ WHO ಇಂದ ಇರ್ಬೋದು ಅಥವಾ ನಮ್ಮ ಹೆಲ್ತ್ ಅಥಾರಿಟಿಯಿಂದ ಇರ್ಬೋದು ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇದ್ದಾರೆ. ಆದರೂ ಕೂಡ ನಾನು ಇಲ್ಲಿ ಸ್ವಲ್ಪ ಅದರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್-19 ಅಂತ ಹೇಳಿದರೆ ಅದರ ಫುಲ್ ಫಾರ್ಮ್ ಏನಂತ ಹೇಳಿದರೆ ಕೊರೋನಾ ವೈರಸ್ ಡಿಸೀಸ್ 2019. ಅಂದರೆ ಇದು 2019 ಇಸವಿಯಲ್ಲಿ ಚೈನಾ ದೇಶದ ವುಹಾನ್ ಅನ್ನುವ ಪ್ರದೇಶದಲ್ಲಿ ಮೊದಲಿಗೆ ಡಿಟೆಕ್ಟ್ ಆಯಿತು. ಇದೊಂದು ಎಂಡಮಿಕ್ ಡಿಸೀಸ್ ಅಂತ ಕನ್ಸಿಡರ್ ಮಾಡಿದರು ಮೊದಲಿಗೆ. ಎಂಡಮಿಕ್ ಅಂತ ಹೇಳಿದರೆ ಅದೇ ಜಿಯೋಗ್ರಫಿಕಲ್ ಏರಿಯಾದಲ್ಲಿ, ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಂದೇ ಟೈಮಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗುವಂಥದ್ದು. ಸೊ ಅದು ಚೈನಾಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಅದು ಎಷ್ಟು ಸ್ಪೀಡಾಗಿ ಸ್ಪ್ರೆಡ್ ಆಯಿತು ಅಥವಾ ಎಷ್ಟು ಅತಿವೇಗವಾಗಿ ಹರಡಿತ್ತು ಅಂದರೆ ಅದು ಈಗ ಎಂಡಮಿಕ್ ಹೋಗಿ ಪ್ಯಾಂಡಮಿಕ್ ಅಂತ ಆಗಿದೆ. ಪ್ಯಾಂಡಮಿಕ್ ಅಂತ ಹೇಳಿದರೆ ಆ ಕನ್ಫೈನ್ಡ್ ಪ್ಲೇಸ್ ಮಾತ್ರ ಅಲ್ಲದೆ ಅದು ಚೈನಾಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ಹಬ್ಬಿದೆ. ಇದು ನಿಮ್ಗೆ ಗೊತ್ತಿರಬಹುದು. ಪ್ರತಿಯೊಂದು ದೇಶದಲ್ಲೂ ಕೂಡ ಈಗ ಆ ಕೇಸಸ್ಗಳು ಡಿಟೆಕ್ಟ್ ಆಗ್ತಾ ಇದೆ. ಸೊ ಈ ಕೊರೋನಾ ವೈರಸ್, ಇದಕ್ಕೆ ಯಾಕೆ ನೋವೆಲ್ ಕೊರೋನಾ ವೈರಸ್ ಅಂತ ಹೇಳ್ತಾರೆ ಅಂತ. ಈ ನಾವೆಲ್ ಅಂತ ಹೇಳಿದರೆ ಅದರ ಮೀನಿಂಗ್ ನಿವ್ ಅಂತ ಅರ್ಥ. ನಿವ್ ಅಂದರೆ ಹೊಸದಾದ ವೈರಸ್. ಇದು ಮೊದಲಿಗೆ ಪ್ರಾಣಿಗಳಲ್ಲಿ ಕಾಣಿಸ್ತಾ ಇತ್ತು. ಇದೇ ಮೊದಲ ಬಾರಿಗೆ ಮನುಷ್ಯನಲ್ಲಿ ಕಾಣಿಸಿದ್ರಿಂದ ಅದರ ಹೊಸ ತಳಿ ಅಥವಾ ನ್ಯೂ ಸ್ಟ್ರೇನ್ ಮನುಷ್ಯನಲ್ಲಿ ಆಗಿರುವ ಕಾರಣದಿಂದ ಇದನ್ನು ನಾವೆಲ್ ಕೊರೋನಾ ವೈರಸ್ ಅಂತ ಹೇಳ್ತಾರೆ. ಮತ್ತೆ ಈಗ ನೀವು ಕೇಳಿದ್ರೆ ಇದಕ್ಕೆ ಮದ್ದಿಲ್ವಾ ಅಂತ. ಇದರ ಸೋರ್ಸ್ ಆಫ್ ಇನ್ಫೆಕ್ಷನ್ ಅಂದರೆ ಇದು ಎಲ್ಲಿ ಉತ್ಪತ್ತಿ ಆಗ್ತಾ ಉಂಟು ಅನ್ನೋದು ಯಾರಿಗೂ ಸಹ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗ್ತಾ ಉಂಟು. ಆದ ಕಾರಣದಿಂದ ಇದಕ್ಕೆ ಲಸಿಕೆ ಅಥವಾ ಮದ್ದು ಕಂಡುಹಿಡಿಯೋದು ಡಿಲೇ ಆಗ್ತಾ ಉಂಟು. ಬಿಟ್ಟರೆ ಇದನ್ನು ಕಂಡುಹಿಡಿತಾರೆ, ಬಟ್ ಡಿಲೇ ಆಗ್ತಾ ಉಂಟು. ಆದ ಕಾರಣದಿಂದ ಇದು ಅತಿ ವೇಗವಾಗಿ ಎಲ್ಲ ಕಡೆಯಲ್ಲೂ ಹಬ್ತಾ ಇದೆ. ಇದೊಂದು ಕಮ್ಯುನಿಕಬಲ್ ಡಿಸೀಸ್. ಅತಿ ವೇಗವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದರಿಂದ ಇದು ತೀವ್ರತೆಯನ್ನು ಪಡ್ಕೊಂಡಿದೆ ಅಂತ ಹೇಳ್ತೀನಿ. ಇನ್ನು ಈ ಲಕ್ಷಣ ಅಂತ ನೀವು ಕೇಳಿದ್ರಿ, ಇದರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಜನರಿಗೆ ಒಂದು ಮಿತ್ ಅಥವಾ ಟಬು ಇದೆ, ಒಂದು ಅಂದರೆ ಒಂದು ಅಭಿಪ್ರಾಯ, ಅವರದೇ ಆದ ಅಭಿಪ್ರಾಯಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಈಗ ನೀವೇ ನೋಡ್ಬೋದು, ಒಂದು ಒಂದು ಮನುಷ್ಯ ಕೆಮ್ಮಿದ್ರೆ ಅಥವಾ ಸೀನಿದ್ರೆ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಆಗ್ತಾ ಉಂಟು. ಸೊ ನಿಜವಾಗಿ ಏನು ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ಅವನಿಗೆ ನೆಗಡಿ ಅಥವಾ ಕೆಮ್ಮು ವಿತ್ ಕಫದೊಟ್ಟಿಗೆ ಕೆಮ್ಮಿದ್ರೆ ಅದು ಕೊರೋನಾ ವೈರಸ್ ಅಲ್ಲ. ಅದು ನಿಮ್ಮ ಕಾಮನ್ ಕೋಲ್ಡ್ ಅಥವಾ ಫ್ಲೂ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ಕೊರೋನಾ ವೈರಸ್ನಲ್ಲಿ ತೀವ್ರವಾದಂಥ ಜ್ವರ, ಡ್ರೈ ಕಫ್ ಅಂದರೆ ಒಣ ಕೆಮ್ಮು, ಮೂಗು ಸೋರುವಿಕೆ, ಅದರೊಟ್ಟಿಗೆ ಬ್ರೀತಿಂಗ್ ಡಿಫಿಕಲ್ಟೀಸ್ ಅಂದರೆ ಉಸಿರಾಟದ ತೊಂದರೆ ಇರ್ತದೆ. ಅದೇ ನಮ್ಮ ಪ್ಯಾಥೋಜೆನಿಸಿಸ್ ಅನ್ನೋದು ಫಸ್ಟ್ ಸ್ಟೇಜಲ್ಲಿ ಕಂಡು ಬರುವುದಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಇದು ಫೈನಲ್ ಇದರಲ್ಲಿ. ಆದರೆ ನಾನು ಹೇಳ್ತೇನೆ ಪ್ಯಾಥೋಜೆನಿಸಿಸ್ ಹೇಗೆ ಅಂತ ಹೇಳಿದರೆ, ಈ ವೈರಾಣು ಅಥವಾ ವೈರಸ್ ನಮ್ಮ ದೇಹದ ಒಳಗೆ ಹೋದ 3ನೇ ಮತ್ತು 4ನೇ ದಿನಕ್ಕೆ ನಮಗೆ ಥ್ರೋಟ್ ಇರಿಟೇಷನ್ ಆಗುವಂಥದ್ದು. ಆ ಥ್ರೋಟ್ ಇರಿಟೇಷನ್ ಆಗಿ 5ನೇ ಮತ್ತು 6ನೇ ದಿನಕ್ಕೆ ಈ ವೈರಸ್ ನಮ್ಮ ಲಂಗ್ಸ್ ಅಂದರೆ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ರೋಗವನ್ನು ಉತ್ಪತ್ತಿ ಮಾಡಿ, ಅದಾದ ನಂತರ ಈ ಲಕ್ಷಣಗಳು ಒಂದೊಂದಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಅಂದರೆ ತೀವ್ರ ಜ್ವರ, ಡ್ರೈ ಕಫ್ ಅಂದರೆ ಒಣ ಕೆಮ್ಮು, ಮೂಗು ಸೋರುವಿಕೆ ಅಂದರೆ ನೆಗಡಿ ಅಥವಾ ಶೀತ, ಮತ್ತು ಉಸಿರಾಟದ ತೊಂದರೆ,
ಮತ್ತು ಇದು ನೇಸಲ್ ಕಂಜೆಷನ್ ಅಂತ ಹೇಳ್ತಾರೆ. ನೇಸಲ್ ಕಂಜೆಷನ್ ಅಂದರೆ ಈಗ ನಿಮ್ಮ ಸಾಮಾನ್ಯ ಫ್ಲೂ ಅಥವಾ ಕಾಮನ್ ಕೋಲ್ಡಲ್ಲಿ ಇರುವಂಥ ನೇಸಲ್ ಕಂಜೆಷನ್ ಅಲ್ಲ. ಇದನ್ನು ಡ್ರೌನಿಂಗ್ ಅಂದರೆ ನಾವು ನೀರಲ್ಲಿ ಮುಳುಗಿದಾಗ ಹೇಗೆ ನಮಗೆ ದಮ್ ಕಟ್ತದಲ್ಲ, ಆ ರೀತಿಯಾದಂಥ ನೇಸಲ್ ಕಂಜೆಷನ್ ಅಂತ ಹೇಳ್ತಾರೆ, ಹೇಳಲಾಗಿದೆ. ಸೊ ಈ ರೀತಿ ಲಕ್ಷಣಗಳು ಕಂಡು ಬಂದಲ್ಲಿ, ಅಥವಾ ಒಂದು ವೇಳೆ ನಿಮಗೆ ಕಾಮನ್ ಕೋಲ್ಡೇ ಇದ್ದು ಕೆಮ್ಮು ಮತ್ತು ಶೀತ ಇದ್ದಾಗ ನಿಮಗೆ ಅನುಮಾನ ಇದ್ದರೆ ನೀವು ಈ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವು ಅದರ ನೋಟಿಫಿಕೇಶನ್ ಮಾಡಿಸಿ ನೀವು ಅದನ್ನು ಸ್ಕ್ರೀನಿಂಗಿಗೆ ಒಳಪಡ್ಬೋದು. ಈ ಸ್ಕ್ರೀನಿಂಗ್ ಆದ ನಂತರ ನಿಮಗೆ ನೆಗೆಟಿವ್ ಅಥವಾ ಪಾಸಿಟಿವ್ ರಿಸಲ್ಟ್ ಬರ್ತದೆ. ನೆಗೆಟಿವ್ ಬಂದರೆ ನೀವು ನಿರಾಳ, ಪಾಸಿಟಿವ್ ಬಂದರೆ ಅದರಲ್ಲಿ ದೊಡ್ಡ ವಿಷಯ ಏನಲ್ಲ. ಮುಂದಿನ ಕ್ರಮಗಳನ್ನು ಕೈಗೊಂಡು ಅವರು ಅಲ್ಲಿ ಐಸೋಲೇಷನ್ ಅಂತ ಮಾಡ್ತಾರೆ. ಈ ಐಸೋಲೇಷನ್ಗೂ ಕೂಡ ಹೆದರ್ತಾ ಇದ್ದಾರೆ ಜನ, ಏನು ಮಾಡ್ತಾರಪ್ಪ ನಮಗೆ ಕಟ್ ಹಾಕ್ತಾರೇನು. ಇದು ಖಂಡಿತ ಅಲ್ಲ. ಐಸೋಲೇಷನ್ ಮಾಡೋದು ಯಾಕಂತ ಹೇಳಿದರೆ ನಮ್ಮಿಂದ 4 ಜನಕ್ಕೆ ಹರಡಬಾರ್ದು. ಈಗ ನಾನು ಎಕ್ಸ್ಪೋಸ್ ಆದವು, 4 ಜನಕ್ಕೆ ಹರಡಿಸಿದ್ವು, ಆ 4 ಜನ 10 ಜನಕ್ಕೆ, 10 ಜನ 100 ಜನಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತದಲ್ಲ ಫಾಸ್ಟಾಗಿ. ಆದ ಕಾರಣದಿಂದ ಅದು ಸ್ಪ್ರೆಡ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅದನ್ನು ಆ ವ್ಯಕ್ತಿಯನ್ನು ಐಸೋಲೇಟ್ ಮಾಡುವಂಥದ್ದು. ಅದಾಗಿ ಗುಣಮುಖ ಆದ ನಂತರ ಅವರನ್ನು ನಾರ್ಮಲ್ ಆಗಿ ಇರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೊರೋನಾ ವೈರಸ್ಗೆ ಮದ್ದನ್ನು ಹುಡುಕುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಆಯುರ್ವೇದದಲ್ಲಿ ಏನಾದರೂ ರೆಫರೆನ್ಸ್ ಇದೆಯಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಇಲ್ಲಿ ಆಯುರ್ವೇದದಲ್ಲಿ ಇದಕ್ಕೆ ಯಾವುದಕ್ಕೂ ಕೂಡ, ಇದು ನಿಮಗೆ ಗೊತ್ತುಂಟು ಏನ್ಷಂಟ್ ಸೈನ್ಸ್, 5000 ವರ್ಷಗಳ ಹಿಂದೆಯೇ ಬಂದಿರುವಂಥ ಸಿಸ್ಟಮ್. ಇದರಲ್ಲಿ ಡೈರೆಕ್ಟ್ ರೆಫರೆನ್ಸ್ ಅಂತ ಏನೂ ಇಲ್ಲ. ಕೊರೋನಾ ವೈರಸ್ಸಿಗೆ ಡೈರೆಕ್ಟ್ ರೆಫರೆನ್ಸ್ ಅಂತ ಏನೂ ಇಲ್ಲ. ಆದರೆ ನಮ್ಮ ಆಚಾರ್ಯ ಚರಕ ಸಮಿತದಲ್ಲಿ ವಿಮಾನ ಸ್ಥಾನದಲ್ಲಿ ಒಂದು ಜನಪದ ಧ್ವಂಸ ಅಧ್ಯಾಯ ಅಂತ ಒಂದುಂಟು. ಅಂದರೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಜನಪದಾನಾಂ ಉದ್ವಂಸಾನಾಂ ಮಕರೇಣ ತತ್ರಾನ್ಯಾನಾಂ ಬಹುನಾಂ ಮಾನವನಾಂ ಮರಣೇನ ಇತ್ಯರ್ಥ ಅಂತ ಹೇಳಿದ್ದಾರೆ. ಅಂದರೆ ಒಂದು ಮಕರ ಅಂದರೆ ಸಾಂಕ್ರಾಮಿಕ ರೋಗದಿಂದ ಜನಸಮೂಹ ಹೇಗೆ ನಾಶ ಆಗ್ತದೆ, ಈಗ ನೀವು ನೋಡ್ಬೋದು, ಈಗ ಹಾಗೆ ಆಗ್ತಾ ಉಂಟು. ಅದರ ರೆಫರೆನ್ಸ್ ನಮಗೆ ಆಗವೇ ನಮ್ಮ ಆಚಾರ್ಯರು ಕೊಟ್ಟಿದ್ದಾರೆ. ನೀವು ಅದೊಂದು ಪಾಯಿಂಟನ್ನು ಪ್ರಾಬಬಲ್ ಕೋರಿಲೇಷನ್ ಆಗಿ ತಗೊಳ್ಬೋದು. ಇನ್ನೊಂದು ಅಂತ ಹೇಳಿದರೆ, ಸಾಂಕ್ರಾಮಿಕ ರೋಗ ಹೇಗೆ ಯಾವ ಎಲ್ಲ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅನ್ನು ನಮ್ಮ ಆಚಾರ್ಯರು ಹೇಳಿದ್ದಾರೆ. ಹೇಗಂದರೆ, ಪ್ರಸಂಗಾತ್ ಗಾತ್ರ ಸಂಸ್ಪರ್ಶ ಸಹಶಯ್ಯ ಸಹಭೋಜನ ನಿಶ್ವಾಸಾತ್ ವಸ್ತ್ರಮಾಲ್ಯಾನುಲೇಪನತ್. ಅಂದರೆ ಒಬ್ಬ ವ್ಯಕ್ತಿಯು ಇನ್ಫೆಕ್ಟ್ ಆದ ಪರ್ಸನ್ ಅಥವಾ ರೋಗಕ್ಕೆ ತುತ್ತಾದ ವ್ಯಕ್ತಿಯು ಆ ವ್ಯಕ್ತಿಯೊಟ್ಟಿಗೆ ಇನ್ನೊಬ್ಬ ಆರೋಗ್ಯವಂತನು ಗಾತ್ರ ಸಂಸ್ಪರ್ಶಾತ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಥವಾ ಮುಟ್ಟುವುದು ಅವನನ್ನು, ಸಹಶಯ್ಯಾತ್ ಅಂದರೆ ಒಟ್ಟಿಗೆ ಮಲಗುವುದಾಗಿರ್ಬೋದು, ಒಟ್ಟಿಗೆ ಕುಳಿತು ಊಟ ಆಗಿರ್ಬೋದು, ಅಥವಾ ನಿಶ್ವಾಸಾತ್ ಅಂದರೆ ಹತ್ತಿರದಲ್ಲಿ ಕಾಂಟ್ಯಾಕ್ಟ್ ಆಗಿರ್ಬೋದು, ಅವನ ಬ್ರೀದಿಂಗ್ಗೆ ಎಕ್ಸ್ಪೋಸ್ ಆಗಿರ್ಬೋದು, ಅಥವಾ ಅವನ ವಸ್ತುಗಳನ್ನು, ಅವನು ಮುಟ್ಟಿದಂಥ ವಸ್ತುಗಳನ್ನು ಟಚ್ ಮಾಡಿ ಆ ರೀತಿಯೂ ಕೂಡ ರೋಗ ಹಬ್ತದೆ, ಸಾಂಕ್ರಾಮಿಕ ರೋಗ ಹಬ್ತದೆ ಅಂತ ನಮಗೆ ನಮ್ಮ ಆಯುರ್ವೇದ ಆಚಾರ್ಯರು ಆಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ರೆಫರೆನ್ಸ್ ಅಂತ ಹೇಳಿದರೆ ಆಗಂತುಜ ಜ್ವರ ಅಂತ ಒಂದು ರೆಫರೆನ್ಸ್ ಉಂಟು. ಜ್ವರದಲ್ಲಿ ಆಗಂತುಜ ಜ್ವರ ಅಂತ ಒಂದು ಟೈಪ್ಸ್ ಉಂಟು, ವಿಧ ಉಂಟು. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಆಗಂತುಜ ಅಂದರೆ ಹೊರಗಿಂದ ಬಂದಿರುವಂಥ ಕಾರಣ. ಅಂದರೆ ಹೊರಗಿಂದ ಬಂದಿರುವಂಥ ಕಾರಣ ಅಂತ ಹೇಳಿದರೆ ಅದು ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು, ವೈರಸ್ ಇರ್ಬೋದು, ಅಥವಾ ಬ್ಯಾಕ್ಟೀರಿಯಾಸ್ ಇಂದ ಒಂದು ಪರ್ಸನ್ ಇನ್ಫೆಕ್ಟ್ ಆಗಿ ಉತ್ಪನ್ನ ಮಾಡುವಂಥ ಜ್ವರಕ್ಕೆ ಆಗಂತುಜ ಜ್ವರ. ಸೊ ಈ ಎಲ್ಲ ರೆಫರೆನ್ಸ್ಗಳನ್ನು ನಾವು ಪ್ರಾಬಬಲ್ ಕೋರಿಲೇಷನ್ ಆಗಿ ತಗೊಳ್ಬೋದು ಅಂತ ನಾನು ಹೇಳ್ತೇನೆ. ಎಸ್ ಡಾಕ್ಟರ್, ಆಯುರ್ವೇದದಲ್ಲಿ ಯಾವ ರೀತಿಯ ರೆಫರೆನ್ಸ್ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ಇದಕ್ಕೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡಿ ಡಾಕ್ಟರ್. ಖಂಡಿತ. ಈಗ ನೋಡ್ಬೋದು, ನಾನು ಹೇಳಿದಾಗೆ ಇದೊಂದು ಗ್ಲೋಬಲ್ ಎಮರ್ಜೆನ್ಸಿ ಅಂತ ಆಗಿದೆ. ಸೊ ಇದರ ಬಗ್ಗೆ ನಮ್ಮ WHO ಇಂದ ಹಿಡಿದು ನಮ್ಮ ಹೆಲ್ತ್ ಅಥಾರಿಟಿ, ಹೆಲ್ತ್ ಮಿನಿಸ್ಟ್ರಿ ಎಲ್ಲವೂ ಕೂಡ ಎಲ್ಲ ಮೀಡಿಯಾದಲ್ಲಿ, ಈಗ ಪ್ರಿಂಟ್ ಮೀಡಿಯಾ ಇರ್ಬೋದು, ನಿಮ್ಮ ದೂರದರ್ಶನ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಕಡೆ ಈವನ್ ಫೋನ್ಗಳಿಗೂ ಕೂಡ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ. ಆಗಾಗ ಎಚ್ಚರಿಕೆಗಳನ್ನು ನೀಡ್ತಾ ಇದ್ದಾರೆ, ಜಾಹೀರಾತುಗಳನ್ನು ನೀಡ್ತಿದ್ದಾರೆ. ಮಿಡಲಲ್ಲಿ ಕೈ ಹ್ಯಾಂಡ್ ವಾಶ್ ಬಗ್ಗೆ ಇಂಪಾರ್ಟೆನ್ಸ್ ಅನ್ನು ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ನಮ್ಮ ಮಾರ್ಗದರ್ಶನ ಅಥವಾ ಮಾಹಿತಿಯನ್ನು ನಾವು ಸರಿಯಾದ ಸೋರ್ಸ್ ಅಂದರೆ ಸರಿಯಾದ ಮೂಲಗಳಿಂದ ಪಡ್ಕೊಳ್ಬೇಕಾಗ್ತದೆ. ಈಗ ಜನರು ಎಂತ ಮಾಡ್ತಿದ್ದಾರೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೆಲ್ಲ ಸುಳ್ಳು ಸುದ್ದಿ ಎಲ್ಲ ಹಬ್ತಾ ಇದೆ ಅಲ್ವಾ. ಸೊ ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಟೆನ್ಷನ್ ಎಲ್ಲ ಮಾಡ್ಕೊಳ್ತಿದ್ದಾರೆ. ಸೊ ಹಾಗೆ ಮಾಡದೆ ಸರಿಯಾದ ಮೂಲಗಳಿಂದ ನಾವು ಮಾಹಿತಿ ಅಥವಾ ಮಾರ್ಗದರ್ಶನವನ್ನು ತಗೊಳ್ಬೇಕಾಗ್ತದೆ. ಇನ್ನು ಪ್ರಿವೆನ್ಷನ್ ಆಸ್ಪೆಕ್ಟ್ ಅಂತ ಬಂದರೆ, ಮೊದಲಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಹ್ಯಾಂಡ್ ವಾಷಿಂಗ್ ಅಂದರೆ ಕೈಗಳ
ಸ್ವಚ್ಛತೆ. ನಾವು ಹೇಗೆ ಹ್ಯಾಂಡ್ ವಾಶನ್ನು ಮಾಡಬೇಕು ಅಂತ ಎಲ್ಲ ಕಡೆ ವಿಡಿಯೋಸ್ಗಳು ಬರ್ತಾ ಉಂಟು. WHO ಕೂಡ ರಿಲೀಸ್ ಮಾಡಿದೆ ಹೇಗೆ ಮಾಡಬೇಕು, ಯಾವ ಮೆಥಡ್ ಅಂತ. ಹ್ಯಾಂಡ್ ವಾಶನ್ನು ಫ್ರೀಕ್ವೆಂಟ್ ಆಗಿ 20 ಸೆಕೆಂಡ್ಸ್ ವಿತ್ ದ ಹೆಲ್ಪ್ ಆಫ್ ಈ ಸೋಪ್ ಇರ್ಬೋದು ಅಥವಾ ಆಲ್ಕೋಹಾಲಿಕ್ ಬೇಸ್ಡ್ ಹ್ಯಾಂಡ್ ವಾಷಸ್ಗಳಿರ್ಬೋದು, ಅದನ್ನು ಯೂಸ್ ಮಾಡಿ ನಾವು 20 ಸೆಕೆಂಡುಗಳ ಕಾಲ ಕಂಟಿನ್ಯೂಸ್ ಆಗಿ ಫ್ರೀಕ್ವೆಂಟ್ ಆಗಿ ದಿನದಲ್ಲಿ ಸುಮಾರು ಬಾರಿ ಮಾಡಬೇಕಾಗಿದೆ. ಸೊ ಇದರಿಂದ ಏನಾಗ್ತದೆ, ಯಾಕೆ ಮಾಡಬೇಕು ಅಂತ ಹೇಳಿದರೆ, ನಮಗೆ ಗೊತ್ತಿಲ್ಲದೆ ಈ ರೋಗಾಣುಗಳು ಒಂದು ಸರ್ಫೇಸ್ ಮೇಲೆ 14 ಗಂಟೆಗಳ ಕಾಲ ಇರ್ತದೆ. ಸೊ ನಾವು ಗೊತ್ತಿಲ್ಲದೆ ಆಕ್ಸಿಡೆಂಟಲಿ ಅದನ್ನು ಮುಟ್ಟಿ ನಮ್ಮ ದೇಹಕ್ಕೆ ಹೋಗುವ ಬದಲು ನಾವು ಫ್ರೀಕ್ವೆಂಟ್ಲಿ ಹ್ಯಾಂಡ್ ವಾಶ್ ಮಾಡೋದ್ರಿಂದ ಆ ರೋಗಾಣುಗಳು ಕೈಯಿಂದ ಹೋಗ್ತವೆ. ಯಾಕಂದರೆ ನಾವು ಹ್ಯಾಂಡ್ಸನ್ನು ಕೈಗಳನ್ನು ಎಲ್ಲದಕ್ಕೂ ಉಪಯೋಗಿಸ್ತೇವಲ್ಲ. ಸೊ ಆದ ಕಾರಣದಿಂದ ಆದಷ್ಟು ನಾವು ಕೈಗಳ ಸುರಕ್ಷತೆಯನ್ನು ಕಾಪಾಡಲಿಕ್ಕೋಸ್ಕರ ಹ್ಯಾಂಡ್ ವಾಷಿಂಗ್ ಮಾಡೋದು, ಇದು ಮೊದಲನೇದು. ಇನ್ನು ನಾವು ರಿಪೀಟೆಡ್ ಆಗಿ ಕಣ್ಣು, ಮೂಗು ಮತ್ತು ಬಾಯಿಗಳನ್ನು ಟಚ್ ಮಾಡಬಾರ್ದು. ಯಾಕಂತ ಹೇಳಿದರೆ ಕೈಗಳ ಮುಖಾಂತರ ನಾವು ಎಲ್ಲ ಕಡೆ ಕಣ್ಣು ಅಥವಾ ಮೂಗು, ಬಾಯಿಯಿಂದ ರೋಗಾಣುಗಳು ಹೋಗಿ ನಮಗೆ ರೋಗೋತ್ಪತ್ತಿ ಮಾಡುತ್ತದೆ. ಈಗ ಸೀನು ಅಥವಾ ಕೆಮ್ಮು ಬಂದಾಗ ನಾವು ಹ್ಯಾಂಡ್ ಕರ್ಚೀಫ್ ಅಂದರೆ ಕರವಸ್ತ್ರ ಅಥವಾ ಟಿಶ್ಯೂ ಅನ್ನು ಯೂಸ್ ಮಾಡಿ ನಾವು ಕೆಮ್ಮುವಂಥದ್ದು ಅಥವಾ ಸೀನುವಂಥದ್ದನ್ನು ಮಾಡಬೇಕು. ಅದಾದ ನಂತರ ಕರವಸ್ತ್ರವನ್ನು ಅಥವಾ ಟಿಶ್ಯೂವನ್ನು ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಬೇಕು. ಸೊ ಯಾಕಂದರೆ ಇದರಿಂದ ಕೂಡ ಕರವಸ್ತ್ರದಿಂದ ಕೂಡ ಹಬ್ಬುವಂಥ ಚಾನ್ಸಸ್ ಇದೆ. ಸೊ ಅದಕ್ಕಾಗಿ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡುವಂಥದ್ದು. ಇನ್ನು WHO ಏನು ಹೇಳ್ತಾರೆ ಅಂತ ಹೇಳಿದರೆ, ನೀವು ಹೀಗೆ ಪಾಮ್ಸನ್ನು ಹಿಡಿದು ಸೀನುವುದು ಅಥವಾ ಕೆಮ್ಮುವುದು ಮಾಡುವುದಕ್ಕಿಂತ ಬೆಂಟ್ ಎಲ್ಬೋಸ್ ಅಂದರೆ ಇದನ್ನು ಮಡಿಚಿ ಹೀಗೆ ಕೆಮ್ಮುವುದರಿಂದ ರೋಗಾಣುಗಳು ಹರಡುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಾರೆ. ಸೊ ಅದರಿಂದ ಹೀಗೆ ಮಾಡಬೇಕು. ಮತ್ತು ಇಂಪಾರ್ಟೆಂಟ್, ಈಗ ನೋಡ್ಬೋದು ಸೆಕ್ಷನ್ ಜಾರಿ ಮಾಡಿದ್ದಾರೆ 144 ಕ್ರೌಡನ್ನು ಅವಾಯ್ಡ್ ಮಾಡಲಿಕ್ಕೆ. ಕ್ರೌಡ್ಗಳಿಗೆ ಹೋಗಬಾರ್ದು, ಅಂದರೆ ಜನಜಂಗುಳಿ ಇರ್ತದಲ್ಲ, ಆ ಪ್ರದೇಶಕ್ಕೆ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಗ್ಯಾದರಿಂಗ್ಸ್, ಸೋಷಿಯಲ್ ಗ್ಯಾದರಿಂಗ್ಸ್, ಪಾರ್ಟಿ ಇರ್ಬೋದು, ಮದುವೆ ಇರ್ಬೋದು, ನಿಮ್ಮ ಪಬ್ಗಳಿಗೆ ಹೋಗೋದಿರ್ಬೋದು, ರೆಸ್ಟೋರೆಂಟ್ಸ್ಗಳಿಗೆ ಹೋಗೋದಿರ್ಬೋದು, ಆದಷ್ಟು ತಡೆಗಟ್ಟಬೇಕು. ಮತ್ತು ವಿಶ್ ಮಾಡೋದು ಅಥವಾ ಹಗ್ ಮಾಡೋದು ಹಾಗೆಲ್ಲ ಮಾಡುವ ಬದಲು ನಾವು ಆದಷ್ಟು ಇಂಥ ಸಿಚುವೇಶನನ್ನು ಕಡಿಮೆ ಮಾಡಿ ಆದಷ್ಟು ಮನೆಯಲ್ಲೇ ಇರಬೇಕು. ಮತ್ತು ಎಮರ್ಜೆನ್ಸಿ ಬಂದರೆ ಮಾತ್ರ ನಾವು ನಮ್ಮ ಸರಿಯಾದ ಕ್ರಮಗಳನ್ನು ಪಾಲಿಸಿ ಹೊರಗೆ ಹೋಗಬೇಕು. ಮತ್ತು ಮೌತ್ ಓರಲ್ ಹೈಜೀನಿಗೋಸ್ಕರ ಗಾಗ್ಲಿಂಗ್ ಮಾಡುವಂಥದ್ದು, ವಾರ್ಮ್ ವಾಟರಲ್ಲಿ ಉಪ್ಪು ಹಾಕಿ ನಾವು ಪದೇ ಪದೇ ಗಾಗಲ್ ಮಾಡುವಂಥದ್ದು. ಸೊ ಯಾಕಂದರೆ ನಮ್ಮದು ಓರಲ್ ಕ್ಯಾವಿಟಿ ಅಥವಾ ಬಾಯಿ ಮಾಯಿಸ್ಟ್ ಆಗಿ ಇಡುವಂಥದ್ದು. ಸೊ ಅದರಿಂದ ರೋಗಾಣುಗಳು ಆದಷ್ಟು ಅವಾಯ್ಡ್ ಆಗ್ತದೆ. ಇನ್ನೊಂದು ಅಂದರೆ ಬಾಡಿಯನ್ನು ಹೈಡ್ರೇಟ್ ಮಾಡಬೇಕು, ಆದಷ್ಟು ನೀರನ್ನು ಕುಡಿಯುವಂಥದ್ದು, ಪದೇ ಪದೇ ನೀರನ್ನು ಕುಡಿತಾ ಇರಬೇಕು. ಯಾಕಂದರೆ ಒಂದೇ ಉದ್ದೇಶ, ಬಾಡಿಯನ್ನು ಹೈಡ್ರೇಟ್ ಮಾಡಿದರೆ ಬಾಡಿ ಮಾಯಿಸ್ಟ್ ಆಗಿರ್ತದೆ, ರೋಗಾಣುಗಳು ಆದಷ್ಟು ಎಫೆಕ್ಟ್ ಆಗೋದಿಲ್ಲ ಅಂತ. ಮತ್ತು ವಿಟಮಿನ್, ಇನ್ನು ಸಪೋಸ್ ಯಾರಿಗಾದರೂ ಸ್ನೀಸಿಂಗ್ ಅಥವಾ ಕಫ್ ಇದೆ, ಅದು ಕೊರೋನಾ ಇಲ್ಲದೇ ಇರ್ಬೋದು, ಆದರೂ ಕೂಡ 1 ಮೀಟರ್ ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಮತ್ತು ಹೆಚ್ಚಾಗಿ ಹೊರಗಡೆ ಹೋಗಿ ತಿನ್ನುವುದನ್ನು, ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ನುವುದನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡಬೇಕು. ಮತ್ತು ವಿಟಮಿನ್ ಸಿ ಯುಕ್ತ ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡಬೇಕು. ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ತೈವಾನಲ್ಲಿ ಒಂದು ಎಕ್ಸ್ಪರ್ಟ್ಸ್ಗಳು ಒಂದು ಸೆಲ್ಫ್ ಚೆಕ್ ಅಥವಾ ಸೆಲ್ಫ್ ಡಿಟೆಕ್ಷನ್ ಟೆಸ್ಟನ್ನು ಹೇಳಿದ್ದಾರೆ. ಏನಂತ ಹೇಳಿದರೆ, ನಾವು ಪ್ರತಿದಿನ ನಮ್ಮ ಶ್ವಾಸಕೋಶದ ಆರೋಗ್ಯವನ್ನು ಕಂಡುಹಿಡಿಬೋದು. ಹೇಗೆ ಅಂತ ಹೇಳಿದರೆ, ನಾವು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು 10 ಸೆಕೆಂಡ್ಗಳ ಕಾಲ ನಾವು ಅದನ್ನು ಹಿಡಿದಿಟ್ಕೊಳ್ಬೇಕು. ಆ ಟೈಮಲ್ಲಿ ಯಾವುದೇ ಥರದ ಕಷ್ಟ ಅಥವಾ ಕೆಮ್ಮು ಬರೋದು, ಕಂಟಿನ್ಯೂಸ್ ಕೆಮ್ಮು ಬರೋದು ಇರ್ಬೋದು, ಅಥವಾ ಡಿಸ್ಕಂಫರ್ಟ್ ಆಗೋದು ಅಥವಾ ಟೈಟ್ನೆಸ್ ಆಗೋದು, ಆ ಥರ ಎಲ್ಲ ಫೀಲ್ ಇಲ್ಲದಿದ್ದರೆ ನಮ್ಮ ಶ್ವಾಸಕೋಶ ಅಥವಾ ಲಂಗ್ಸ್ ಆರೋಗ್ಯವಾಗಿದೆ, ಯಾವುದೇ ರೀತಿಯ ಫೈಬ್ರೋಸಿಸ್ ಆಗಲಿಲ್ಲ ಅಂತ ನಾವೇ ಸೆಲ್ಫ್ ಡಿಟೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಪ್ರಿಕಾಷನ್ಸನ್ನು ನಾವು ತಗೊಳ್ಬೋದು. ಎಸ್ ಡಾಕ್ಟರ್, ಇನ್ನು ಕೆಲವೊಂದು ಸೋಂಕುಗಳು ಮನುಷ್ಯರಿಂದ ಮನುಷ್ಯರಿಗೆ ಬೇಗನೆ ಹರಡುತ್ತೆ. ಸೊ ಈ ಒಂದು ಕೊರೋನಾ ವೈರಸ್ಸಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವ್ಯಕ್ತಿಗಳಿಗೆ ಈ ಒಂದು ಸೋಂಕು ತಗಲುವ ಚಾನ್ಸಸ್ ಇದೆ ಅನ್ನುವಂಥದ್ದು ಡಾಕ್ಟರ್? ಖಂಡಿತ. ಯೂಶ್ವಲಿ ಇದು ಇಮ್ಯುನೋ ಕಾಂಪ್ರಮೈಸ್ಡ್ ಪರ್ಸನ್, ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದಲ್ಲ, ಅಂಥ ಮನುಷ್ಯನಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಮತ್ತು ವೃದ್ಧರಲ್ಲಿ ಹೆಚ್ಚಿನದಾಗಿ, ಯಾಕಂದರೆ ವೃದ್ಧಾಪ್ಯ ಬರುವಾಗ ಅವರಿಗೆ ಇಮ್ಯುನಿಟಿ ಕಡಿಮೆ ಆಗ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಆದ್ದರಿಂದ ಅವರು ಎಕ್ಸ್ಪೋಸ್ ಆದರೆ ಅವರಿಗೆ ಬೇಗ, ಈಗ ನೀವು ಡೆತ್ ರೇಟ್ ನೋಡಿದರೆ ಹೆಚ್ಚಿನವರು ವೃದ್ಧರೇ ಆಗಿದ್ದಾರೆ. ಸೊ ಆದ ಕಾರಣದಿಂದ ಇಮ್ಯುನೋ ಕಾಂಪ್ರಮೈಸ್ ಪರ್ಸನ್ ಮತ್ತು ವೃದ್ಧರಿರ್ಬೋದು. ಮತ್ತು ಈಗ ಕೆಲವು ಸಿಸ್ಟಮಿಕ್ ಡಿಸೀಸ್ ಲೈಕ್ BP ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ ಉಸಿರಾಟದ ತೊಂದರೆ ಇರುವವರು ಇರ್ಬೋದು, ಯಾವುದೇ ಸಿಕ್ನೆಸ್ ಇರುವವರಿಗೆ ಹೆಚ್ಚಿನದಾಗಿ ಇದು
ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಕೊರೋನಾ ವೈರಸ್ಗೆ ಒಳಗಾದರೆ ಯಾವೆಲ್ಲ ದೇಹದ ಭಾಗಗಳಿಗೆ ತೊಂದರೆಯಾಗುವ ಚಾನ್ಸಸ್ ಇದೆ ಅನ್ನುವಂಥದ್ದು ಡಾಕ್ಟರ್? ಯೂಶ್ವಲಿ ಇದು ರೆಸ್ಪಿರೇಟ್ರಿ, ಮೊದಲಿಗೆ ಲಂಗ್ಸ್, ಇದು ನಾನು ಹೇಳಿದ್ನಲ್ಲ ಆಗಲೇ, ಇದು ಮೊದಲಿಗೆ ನೇಸಲ್ ಕ್ಯಾವಿಟಿಯಿಂದ ಅಥವಾ ನಮ್ಮ ಯಾವುದಾದ್ರೂ ಇದರಿಂದ ಕಣ್ಣಿಂದ ಇರ್ಬೋದು, ನೇಸಲ್ ಕ್ಯಾವಿಟಿ ಅಥವಾ ಬಾಯಿಂದ ಮುಖಾಂತರ ಹೋಗಿ ಅದು ಮೊದಲು ಟ್ರೇಕ್ಯಾದಿಂದ ಲಂಗ್ಸಿಗೆ ಹೋಗಿ ಮೊದಲು ಲಂಗ್ಸಿಗೆ ಎಫೆಕ್ಟ್ ಮಾಡುವಂಥದ್ದು. ಸೊ ಲಂಗ್ಸಿಂದ ಎಫೆಕ್ಟ್ ಆಗಿ ಅದು ಲಕ್ಷಣಗಳನ್ನು ಪ್ರೊಡ್ಯೂಸ್ ಮಾಡಿ ಫೇಟಲ್, ಕೆಲವರಿಗೆ ಮಾತ್ರ ಇದು ಫೇಟಲ್. ಈಗ ನಾನು ಹೇಳಿದ್ನಲ್ಲ, ಇಮ್ಯುನೋ ಕಾಂಪ್ರಮೈಸ್ಡ್ ಪೀಪಲ್ ಅಥವಾ ಜನಗಳು ಅಥವಾ ವೃದ್ಧರಿಗೆ ಒಂದೊಂದಾಗಿ ಕ್ಷೀಣಿಸ್ತಾ ಬಂದು ಅವರು ಡೆತ್ತಿಗೆ ಆಗ್ತಾ ಇದ್ದಾರೆ. ಯಾಕಂದರೆ ನಾನು ಹೇಳಿದೆ ಲಸಿಕೆ ಕೂಡ ಕಂಡುಹಿಡಿಯಲಿಕ್ಕೆ ಡಿಲೇ ಆಗ್ತಾ ಇರೋದ್ರಿಂದ ಇಂಥ ಜನಗಳಿಗೆ ಸ್ವಲ್ಪ ಫೇಟಲ್ ಅಂತ ಹೇಳ್ಬೋದು. ಆಗಲೇ ನೀವು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಇನ್ನು ಆಯುರ್ವೇದದಲ್ಲಿ ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳಿದೆ ಅನ್ನೋದನ್ನ ತಿಳಿಸ್ಕೊಡಿ ಡಾಕ್ಟರ್. ಈಗ ಆಯುರ್ವೇದ ಅಂತ ಹೇಳಿದರೆ ನಾನು ಆಗಲೇ ಹೇಳಿದಾಗೆ ಒಂದು ಏನ್ಷಿಯಂಟ್ ಸೈನ್ಸ್ ಆಗಿರೋದ್ರಿಂದ ಇದರಲ್ಲಿ ಪ್ರಿವೆನ್ಷನ್ ಆಸ್ಪೆಕ್ಟಿಗೆ ಕೂಡ ಎಷ್ಟು ಇಂಪಾರ್ಟೆನ್ಸ್ ಉಂಟು, ಟ್ರೀಟ್ಮೆಂಟ್ ಆಸ್ಪೆಕ್ಟಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ನಾವು ಏನು ಬಿಲೀವ್ ಮಾಡ್ತೇವೆ ಅಂದರೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್, ನಮಗೆ ಗೊತ್ತಿರುವಂಥದ್ದು. ಸೊ ನಾವು ಆದಷ್ಟು ಸ್ವಸ್ಥರಾಗಿದ್ದರೆ ನಾವು ರೋಗ ರುಜಿನದಿಂದ ಮುಕ್ತರಾಗಿರ್ಬೋದು. ಆದ್ದರಿಂದ ಆಯುರ್ವೇದದಲ್ಲಿ ಹೆಚ್ಚಾಗಿ ಸ್ವಾಸ್ಥರಾಗಲಿಕ್ಕೆ ಒತ್ತನ್ನು ಕೊಟ್ಟಿದ್ದೇವೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೊರೋನಾ ವೈರಸ್ಸಿಗೆ ಅಂತ ಪ್ರಿವೆನ್ಷನ್ ಆಸ್ಪೆಕ್ಟ್ ಅಥವಾ ಮುಂಜಾಗರೂಕ ಕ್ರಮ ಅಂತ ಇಲ್ಲ, ಆದರೆ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಚರ್ಯಗಳನ್ನು ನಾವು ಪಾಲಿಸಿದರೆ ಅದರಿಂದ ನಾವು ಯಾವುದೇ ರೋಗ ರುಜಿನದಿಂದ ನಾವು ವಿಮುಕ್ತರಾಗ್ಬೋದು ಅಂತ ಹೇಳ್ತೇನೆ. ನೀವು ಈಗ ನಿಮ್ಮ ಹಳೆ ಕಾಲದ ಅಜ್ಜ ಅಜ್ಜಿಯರೆಲ್ಲ ಇದ್ದಾರೆ, ನೀವು ಅವರು ಏನು ಹೇಳ್ತಾರೆ, ನಾವು ಹೊರಗಡೆಯಿಂದ ಒಳಗೆ ಬಂದ ಕೂಡಲೇ ಮೊದಲು ಫುಟ್ವೇರನ್ನು ಹೊರಗೆ ತೆಗೆದಿಡು, ಮತ್ತೆ ಕೈಕಾಲು ಮುಖಗಳನ್ನು ಚೆನ್ನಾಗಿ ತೊಳೆದುಕೊಂಡು ಬಾ ಅಂತ ಹೇಳ್ತಾ ಇದ್ರು ಅಲ್ವಾ? ಯಾಕೆ ಅಂದರೆ ಹೊರಗಿಂದ ಬರುವ ರೋಗಾಣುಗಳು ಒಳಗೆ ಬಂದು ಎಫೆಕ್ಟ್ ಮಾಡಬಾರ್ದು ಅಂತ. ಸೊ ಈಗ ನೋಡಿ, ಅದೇ ಇಂಪಾರ್ಟೆನ್ಸನ್ನು ಪರ್ಸ್ನಲ್ ಹೈಜೀನ್ ಬಗ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಿದ್ದಾರೆ. ಅಂದರೆ ಹೊರಗಿಂದ ಬಂದ ಕೂಡಲೇ ನೀವು ಕೈಕಾಲು ಮುಖವನ್ನು ತೊಳೆಯುವಂಥದ್ದು, ಪದೇ ಪದೇ ಕೈಗಳನ್ನು ತೊಳೆಯುವಂಥದ್ದು, ಪರ್ಸ್ನಲ್ ಹೈಜೀನನ್ನು ಮಾಡಬೇಕು ಅಂತ ಅದನ್ನು ನಾವು ನಮ್ಮ ತಾತ ಮುತ್ತಾತಂದಿರ ಕಾಲದಿಂದವೇ ನಾವು ಮಾಡ್ತಾ ಬಂದಿದ್ದೇವೆ. ಇದು ಮೊದಲನೇದಾದರೆ, ಇನ್ನು ಆಯುರ್ವೇದದಲ್ಲಿ ತುಂಬ ಚರ್ಯಗಳು ಅಂದರೆ ತುಂಬ ಕ್ರಮಗಳಿದೆ. ಅದು ದಿನಚರ್ಯ ಇರ್ಬೋದು, ಅಂದರೆ ದಿನದಲ್ಲಿ ಪಾಲಿಸುವಂಥ ರೆಜಿಮೆಂಟ್ಸ್, ಅದು ನಮ್ಮ ಪರ್ಸ್ನಲ್ ಹೈಜಿನಿಗೆ ಅಂದರೆ ಕವಲಗಂಡೂಷ ಅಂತ ಹೇಳ್ತಾರೆ. ಕವಲಗಂಡೂಷ ಅಂತ ಹೇಳಿದರೆ ನಾನು ಆಗ ಹೇಳಿದಾಗೆ ಆಯಿಲ್ ಪುಲ್ಲಿಂಗ್ ಅಥವಾ ಗಾಗ್ಲಿಂಗ್ ಅಂತ ಹೇಳಿದ್ನಲ್ಲ, ಬಾಯನ್ನು ಮುಕ್ಕಳಿಸ್ತಾ ಇರುವಂಥದ್ದು, ಅದನ್ನು ಮಾಡ್ತಾ ಇದ್ದರೆ ಓರಲ್ ಹೈಜೀನ್ ಮೇಂಟೈನ್ ಆಗಿ ಯಾವುದೇ ರೋಗಾಣುಗಳು ನಮ್ಮ ದೇಹದೊಳಗೆ ಹೋಗಲಿಕ್ಕೆ, ಆ ಮಾರ್ಗದ ಮುಖಾಂತರ ಹೋಗಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಅಂದರೆ ಅಭ್ಯಂಗ, ವ್ಯಾಯಾಮ, ಸ್ನಾನ ಮತ್ತು ನಸ್ಯ ಇದನ್ನೆಲ್ಲ ಮಾಡೋದ್ರಿಂದ ದೋಷಗಳು ಅಥವಾ ರೋಗಾಣುಗಳು ನಮ್ಮ ದೇಹದ ಒಳಗೆ ಹೋಗಲಿಕ್ಕೆ ಚಾನ್ಸಸ್ ಕಡಿಮೆ. ಮತ್ತು ಇನ್ನು ಋತುಚರ್ಯ ಅಂತ ಹೇಳಿದ್ದಾರೆ, ಅಂದರೆ ಆ ಋತುಗಳಲ್ಲಿ ನಾವು ಏನೆಲ್ಲ ಪಾಲನೆ ಮಾಡಬೇಕು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಆ ಋತುಗಳಿಗೆ ನಾವು ಅನುಗುಣವಾಗಿ ಯಾವ ರೀತಿಯಾದಂತಹ ಚರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಹಾಗೆ ಪಾಲನೆ ಮಾಡಬೇಕು. ಮತ್ತು ಸದ್ವೃತ ಅಂತ ಹೇಳ್ತಾರೆ, ಅಂದರೆ ಒಳ್ಳೆಯ ಆಚರಣೆಗಳು ಇದೆ, ಅದನ್ನು ನಾವು ಇದನ್ನೆಲ್ಲ ಒಟ್ಟಿಗೆ ಪಾಲನೆ ಮಾಡ್ತಾ ಬಂದರೆ, ಮೊದಲಿಂದನೂ ಮಾಡ್ತಾ ಬಂದರೆ ರೋಗವು ಬಾಧಿಸುವುದಿಲ್ಲ. ಯಾಕಂತ ಹೇಳಿದರೆ ಇದರಿಂದ ಇದನ್ನೆಲ್ಲ ಪಾಲನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗ್ತದೆ, ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಹೆಚ್ಚಾಗ್ತದೆ. ಅಂದರೆ ರೋಗ ನಿರೋಧಕ ಶಕ್ತಿ ಸಾಮರ್ಥ್ಯ ಹೆಚ್ಚಾಗೋದ್ರಿಂದ ಯಾವುದೇ ರೋಗ ರುಜಿನಗಳು ನಮ್ಮನ್ನು ಬಾಧಿಸುವುದಿಲ್ಲ. ಮತ್ತು ವ್ಯಾಯಾಮ ಮತ್ತು ಪ್ರಾಣಾಯಾಮ, ಅದು ವ್ಯಾಯಾಮ ಯೋಗಾಸನಗಳಿರ್ಬೋದು, ಸೂಕ್ತವಾದಂಥ ಯೋಗಾಸನಗಳು, ಸೂಕ್ತವಾದಂಥ ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ನಮ್ಮ ದೇಹವನ್ನು ದೃಢವಾಗಿ ಇಡ್ಬೋದು. ಆದ್ದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಅದರಿಂದ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಮನೆ ಮದ್ದು ಅಂತ ಹೇಳ್ತೇನೆ, ಅಂದರೆ ಇದು ಕೊರೋನಾ ವೈರಸ್ಗೆ ಇರುವುದಲ್ಲ, ಯಾಕಂದರೆ ಎಲ್ಲರೂ ಶುರು ಮಾಡ್ಕೊಳ್ತಾರೆ ಈಗ ಲಿಸ್ಟ್ ಔಟ್ ಮಾಡಲಿಕ್ಕೆ. ಕೊರೋನಾ ವೈರಸ್ಗೆ ಅಂತ ಅಲ್ಲ, ಇನ್ ಜನರಲ್ ಹೇಳುವಂಥದ್ದು. ಅದನ್ನು ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಾವು ಮಾಡುವಂಥದ್ದು, ನಮ್ಮ ಬಾಡಿಯನ್ನು ಅಥವಾ ನಮ್ಮ ಶರೀರವನ್ನು ದೃಢವಾಗಿ ಇಡಲಿಕ್ಕೆ ಅಥವಾ ರೋಗದಿಂದ ಮುಕ್ತ ಹೊಂದಲಿಕ್ಕೆ ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ನಿಮಗೆ ಗೊತ್ತಿರ್ಬೋದು, ಶುಂಠಿ, ಹರಿದ್ರ, ಕಾಳುಮೆಣಸು ಇದರದ್ದು ಕಷಾಯ ಮಾಡಿ ಕುಡಿಯುವಂಥದ್ದು ಒಂದು. ಮತ್ತು ತುಳಸಿ ಗೊತ್ತಿದೆ, ತುಳಸಿದು ರಸವನ್ನು ತೆಗೆದು ಅದಕ್ಕೆ ಜೇನುತುಪ್ಪ, ಈರುಳ್ಳಿ ರಸ ಹಾಕಿ ಒಂದೊಂದು ಚಮಚದಾಗೆ ಕುಡಿಯುವಂಥದ್ದು, ನಿತ್ಯ ಸೇವನೆ ಮಾಡುವಂಥದ್ದು. ಮತ್ತು ಭೂಮಿ ಆಮಲಕಿ ಅಂತ ಸಿಗ್ತದೆ, ನೆಲನೆಲ್ಲಿ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ. ಸೊ ಅದರ
ಕಷಾಯವನ್ನು ಮಾಡಿ ಸೇವಿಸುವಂಥದ್ದು. ಮತ್ತು ಗುಡುಚಿ ಕಾಂಡ ಅಂದರೆ ಅಮೃತ ಬಳ್ಳಿ ಹೇಳ್ತಾರಲ್ಲ, ಅದರದ್ದು ಕಾಂಡದ ಕಷಾಯ ಮಾಡಿ ದಿನನಿತ್ಯ ಸೇವನೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಅಶ್ವಗಂಧ ಅಂತ ಹೇಳ್ತಾರೆ, ಇದಕ್ಕೆ ರಸಾಯನ ಪ್ರಾಪರ್ಟಿ ಅಂದರೆ ಇಮ್ಯುನೋ ಬೂಸ್ಟಿಂಗ್ ಕೆಪಾಸಿಟಿ ಉಂಟು, ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂಥ ಕೆಪಾಸಿಟಿ ಉಂಟು. ಸೊ ಇದನ್ನು ಸೇವಿಸುವಂಥದ್ದು ಇದು. ಮತ್ತು ವಿಭೀತಕಿ ಚೂರ್ಣ ಅಂತ ಹೇಳ್ತಾರೆ, ಅದನ್ನು ಕೂಡ ಸೇವಿಸುವಂಥದ್ದು. ಇನ್ನು ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ, ಇದರಲ್ಲಿ ರಸಾಯನ ಪ್ರಾಪರ್ಟಿ ಸಹ ಉಂಟು, ಅಂದರೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂಥ ಪ್ರಾಪರ್ಟಿ ಕೂಡ ಉಂಟು. ಅದಲ್ಲದೆ ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ ಇದು. ಸೊ ಆದ ಕಾರಣದಿಂದ ನೆಲ್ಲಿಕಾಯನ್ನು ಸೇವನೆ ಕೂಡ ಮಾಡ್ಬೋದು. ಸೊ ಅದಲ್ಲದೆ ಧೂಪನ ಕರ್ಮ ಅಂತ ಹೇಳಿದರೆ ನೀವು ಮನೆಯಲ್ಲಿ ಹೊಗೆ ಅದನ್ನು ಧೂಪ ಹಾಕೋದು. ಅದಕ್ಕೆ ನಾವು ವಚ್ಚ ಅಂದರೆ ಬಜ್ಜೆ, ಸಾಸಿವೆ, ನೀರುಳ್ಳಿದು ಸಿಪ್ಪೆ ಅಥವಾ ಬೆಳ್ಳುಳ್ಳಿದು ಸಿಪ್ಪೆ, ಸೈಂಧವ ಲವಣ ಅಂದರೆ ಲವಣ, ಉಪ್ಪು ಅದನ್ನೆಲ್ಲ ಹಾಕಿ ನೀವು ಧೂಪನ ಕೊಡೋದ್ರಿಂದ ಮನೆಯಲ್ಲಿ ನಾವು ಕ್ಲೀನ್ಲಿನೆಸ್ ಅನ್ನು ಮೇಂಟೈನ್ ಮಾಡಿ ಯಾವುದೇ ರೋಗ ರುಜಿನ ಬರದಿದ್ದಾಗೆ ನಮ್ಮ ಪರ್ಸನಲ್ ಹೈಜೀನ್, ಎನ್ವಿರಾನ್ಮೆಂಟಲ್ ಹೈಜೀನ್ ಅನ್ನು ಕಾಪಾಡ್ಬೋದು ಅಂತ ನಾನು ಹೇಳ್ತೇನೆ. ಎಸ್ ಡಾಕ್ಟರ್, ನೀವು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಆಹಾರ ಪದ್ಧತಿಗಳಿಗೆ ತಗೊಂಡ್ರೆ ಫಾಸ್ಟ್ ಫುಡ್ ತಿನ್ನೋದ್ರಿಂದ ಅಥವಾ ಚಿಕನ್ ತಿನ್ನೋದ್ರಿಂದ ಈ ಕೊರೋನಾ ವೈರಸ್ ಬರುತ್ತೆ ಅಂತ ಹೇಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇದೇ ಏನು ವೈರಲ್ ಆಗ್ತಾ ಇದೆ. ಸೊ ಈ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ಇದು ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದೆ ಅಲ್ಲ, ಸೋರ್ಸ್ ಆಫ್ ಇನ್ಫೆಕ್ಷನ್ ಅಂದರೆ ಇದು ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅಂತ ಗೊತ್ತಾಗಿರದ ಕಾರಣ ನಾವು ಆದಷ್ಟು ನಮ್ಮ ಪರ್ಸನಲ್ ಹೈಜೀನನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಈಗ ನಾವು ನೀವು ಹೇಳಿದರೆ ಚಿಕನ್ ಅಥವಾ ಫಾಸ್ಟ್ ಫುಡ್ ತಗೊಳ್ಬೇಕು ಅಂದರೆ ಹೊರಗಡೆ ಹೋಗಬೇಕಾಗ್ತದೆ. ಅಲ್ಲಿದು ಎನ್ವಿರಾನ್ಮೆಂಟಲ್ ಕಂಡೀಷನ್ ಹೇಗುಂಟು ಅಂತ ಗೊತ್ತಿಲ್ಲ, ಅಲ್ಲಿನ ಪರಿಸ್ಥಿತಿ, ಅವರು ಹೈಜೀನನ್ನು ಮೇಂಟೈನ್ ಮಾಡ್ತಿದ್ದಾರೋ ಇಲ್ವೋ, ಅಥವಾ ಆ ರೆಸ್ಟೋರೆಂಟಲ್ಲಿ ಸರಿಯಾಗಿ ಕುಕ್ ಮಾಡ್ತಿದ್ದಾರೋ ಇಲ್ವೋ, ಅವನು ಕುಕ್ ಮಾಡೋನು ಹೇಗಿದ್ದಾನೆ ಅಂತ ಗೊತ್ತಿಲ್ಲ ಅಲ್ಲ, ಕ್ಲೀನ್ ಇದ್ದಾನೆ ಅಂತ ಗೊತ್ತಿರೋದಿಲ್ಲ. ಆದ ಕಾರಣದಿಂದ ನಾವು ಹೊರಗಡೆಯಿಂದ ತರುವಂಥ ಅಂದರೆ ಕೋಳಿ ಇರ್ಬೋದು, ಮೀನಿರ್ಬೋದು, ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಇದ ಕಾರಣದಿಂದ, ಪರ್ಸನಲ್ ಹೈಜೀನ್ ಕಾರಣದಿಂದ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದನ್ನು ತಿಳಿಸ್ತೀವಿ. ಅದೇ ಈಗ ಹೇಳಿದಾಗೆ ನಾನು ಹೇಳಿದ್ನಲ್ಲ, ಆದಷ್ಟು ನೀವು ಮನೆಯ ಒಳಗೆ ಇರತಕ್ಕದ್ದು ಅಂಥದ್ದು. ಹೊರಗೆ ಹೋಗಬೇಕಾದ ಅವಶ್ಯಕತೆ ಇದ್ದರೆ ಮಾತ್ರ ಸರಿಯಾದ ಮೆಷರ್ಸನ್ನು ತಗೊಂಡು ಹೊರಗೆ ಹೋಗಬೇಕು. ಆದಷ್ಟು ನೀರನ್ನು ಕುಡಿರಿ, ಆದಷ್ಟು ಕೈಯನ್ನು ಚೆನ್ನಾಗಿ ತೊಳೆದುಕೊಡಿ, ಪರ್ಸ್ನಲ್ ಹೈಜೀನ್ ಅನ್ನು ಸರಿಯಾಗಿ ಮೇಂಟೈನ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸರಿಯಾದ ಮಾರ್ಗದರ್ಶನ, ಸರಿಯಾದ ಮಾಹಿತಿಯನ್ನು ಮಾತ್ರ ಪಡ್ಕೊಂಡು ನೀವು ಮಾಡಬೇಕಾದದ್ದು. ತಪ್ಪು ಅಂದರೆ ಮಿತ್ ಅಥವಾ ಸುಳ್ಳು ಗಾಸಿಪ್ಸ್ಗಳಿಗೆ ಒಳಗಾಗದೆ ಸುರಕ್ಷಿತವಾಗಿರಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಖಂಡಿತ ಇದು ಅಷ್ಟು ಡೇಂಜರಸ್ ಅಲ್ಲ. ನೀವು ಏನೆಲ್ಲ ಮೆಷರ್ಸ್ ಅಥವಾ ಏನೆಲ್ಲ ಮಾರ್ಗಸೂಚಿಗಳಿದೆ ಅದನ್ನು ಸರಿಯಾಗಿ ಪಾಲಿಸಿದರೆ ಎಲ್ಲರೂ ಕೂಡ ಗುಣಮುಖರಾಗ್ತಾರೆ. ಮತ್ತು ಸರಿಯಾಗಿ ನೀವು ಡಿಸಿಪ್ಲಿನನ್ನು ಮತ್ತು ಕೋಆಪ್ರೇಟ್ ಮಾಡಿದರೆ ಖಂಡಿತ ಇದು ಅಂಥ ದೊಡ್ಡ ಕಾಯಿಲೆ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಕೊರೋನಾ ವೈರಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳಿವೆ, ಯಾವ ಲಕ್ಷಣಗಳು, ಎಲ್ಲದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ಎಸ್, ನೋಡಿದಲ್ವಾ ವೀಕ್ಷಕರೇ, ಈ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು, ಯಾವ ರೀತಿಯ ಲಕ್ಷಣಗಳಿವೆ, ಇವೆಲ್ಲದನ್ನ ಕೂಡ ಡಾಕ್ಟರ್ ತಿಳಿಸ್ಕೊಟ್ರು. ನೀವು ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.